ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ವತಿಯಿಂದ ಪ್ರತಿ ವರ್ಷ ನಡಪುರಚಿನ ದೀಪೋತ್ಸವ ಕಾರ್ತಿಕ ಮಾಸದ ಕರಾವಳಿ ಭಾಗದಾದ್ಯಂತ ನಮ್ಮ ದೇವಸ್ಥಾನದ ಪುರ ಕಾರ್ತಿಕ ದೀಪೋತ್ಸವ ನಡಪುರಚಿನ ಸಂಪ್ರದಾಯ ಊರವರೆಲ್ಲ ನಡುತ್ತುಂಟು. ಈ ವೇಳೆ ನಮ್ಮ ಗುಂಪಲಡ್ಲ 4,000 ಚಿಲ್ಲರೆ ಇಲ್ಲು ಪುರಚನೆ ಗುಂಪಲಡ್ಲ ದೀಪೋತ್ಸವ ಪರಪುರಚನ ಕಾರ್ಯಕ್ರಮ ಪರಪುರಚನ ದೇವಸ್ಥಾನ ನಮ್ಮ ದುರ್ಗಾ ಪರಮೇಶ್ವರ ಕ್ಷೇತ್ರ. ದುರ್ಗಾ ಪರಮೇಶ್ವರ ಕ್ಷೇತ್ರದ ವಜಿ ದುರ್ಗಾ ಪರಮೇಶ್ವರ ದೇವರ ಅನುಗ್ರಹ ಪೂರ್ಣವಾದ ಭವಾನಿ ಶಂಕರ್ ಶಾಂತಿ ಪ್ರಧಾನ ಅರ್ಚಕರ ವಜಿ ಮುತಾಲಿಕೆ ನಡಪುರಚನ ಯೋಜಿ ದೀಪೋತ್ಸವ ಕಾರ್ತಿಕ ಮಾಸ ದೀಪೋತ್ಸವ ಶಬರಿಮಲೆ ಕಾರ್ತಿಕ ಮಾಸಡ್ ಮಾಲೆ ಪಾಟನ ಪುರತುಡು ಯೋಜಿ ತುಳುನಾಡದ ಒರುಬೆಲ ದೇವರ ಸಂಗೀತದ ಕಾರ್ತಿಕ ದೀಪೋತ್ಸವದ ಮೂಲಕ ನಮ್ಮ ದೀಪಾರಾಧನೆ ಮಲ್ಪಲಚನ ಕೆಲಸ ಕಾರ್ಯದ ದೇವತಾರಾಧನೆ ಮೂಲಕ ಮತ್ತೊಂದಿಲ್ಲ ದೀಪೋಟಿಗಟ್ಟಲೆ ದೀಪವನ್ನು ಬಂದವಳಿಗೆ ಅಂಚನೆ ನಮ್ಮ ಜೀವನ ಲಂಚನೆ ನಮ್ಮದಾದ್ರ ಕೊಡುಗೆಯ ಜೀವನ ಗೋಲ್ಪವಾಡ ಆಶಯ ದೀಪೋತ್ಸವದ ಮೂಲಕ ನಡಪಡ್ತದೆ. ಅಂಚಿತಿ ದುರ್ಗಾ ಪರಮೇಶ್ವರ ಕ್ಷೇತ್ರದ ಇವತ್ತು ಶಿವಪುರದ ಕ್ಷೇತ್ರಗಳ ದೀಪೋತ್ಸವದ ಸಲುವಾದ ವಿವಿಧ ರೀತಿಯ ರಂಗವಲ್ಲಿ ಸ್ಪರ್ಧೆ ಅದಕ್ಕೂ ದೇವರನ್ನ ಉತ್ಸವ ಬಲಿ ಅದಕ್ಕೂ ಮಾತಾ ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ಧಾರ್ಮಿಕತೆಗದ ನೆಲಗಟ್ಟಡು ಈ ಭಾಗದ ಭದ್ರವಾಹಿನ ಚುನಾವಣೆ ಧಾರ್ಮಿಕ ಭಾವನೆ ಜನಮಂದಿಗೆ ಮೂಡಿಸೋಣ ಜನ ಕೆಲಸ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಮತ್ತೊಂದುಂಟು. ಇಚ್ಚತಿ ಈ ವರ್ಷದ ದೀಪೋತ್ಸವ ನವೆಂಬರ್ ತಿಂಗಳದ 23ನೇ ತಾರೀಕಿನಲ್ಲಿ ನಮ್ಮ ಸಂಪ್ರದಾಯಬದ್ಧವಾದ ಆಚಾರ ಮಲ್ಪನಚನ ಕಾಲಘಟ್ಟಕ್ಕೆ ಒಡೆದು ಯೋಜಿ ಬಯ್ಯದ ಗುದೋಲಿ ಮುಹೂರ್ತ ನಮ್ಮ ಮಾತೆಲ್ಲ ಸೇರೋದು. ಗುದೋಲಿ ಮುಹೂರ್ತ ಬಂದ ಪೆತ್ತ ಕೈ ಕಂಜಿಲು ಕಿದೆ ಸೇರಿದ ಹೊರತಿಗೆ ಪಕ್ಕಿಲು ಗೂಡು ಸೇರಿದ ಹೊರತಲು ಗುದೋಲಿ ಮುಹೂರ್ತ ಅಂತ ಬರ್ತದೆ. ಗುದೋಲಿ ಮುಹೂರ್ತ ಒವೇ ರೀತಿಯ ಮುಹೂರ್ತ ಒಪ್ಪುಚಿಗೆ ಒವೇ ಲಗ್ನ ಮುಹೂರ್ತ ಒಪ್ಪುಚಿಗೆ ಒವೇ ಆ ಸಂದರ್ಭವು ಏಪ ದೀಪಾರ್ಲ ನಾವು ದೇವರಿಗೆ ಸಂದೇಹ ರಚನ ಜನರ ನಮ್ಮ ಹಿರಿಯ ರಚನ ಪಚ್ಚದ ಬಿಟ್ಟು ನಮ್ಮ ನಡೆದುಕೊಂಡಿಲ್ಲ. ಚಿತ್ತಿ ಗುದೋಲಿ ಮುಹೂರ್ತದ ಇನಿ ನೀನಾ ಶೆಟ್ಟಿ ಮಗ ಸಂದೇಶ ಶೆಟ್ಟಿ ಗುಂಪಲ ದಂಪತಿನಕರು ದೀಪ ಅರ್ಲವನ ಮೂಲಕ ಕಾರ್ತಿಕ ಮಾಸದ ದೀಪೋತ್ಸವದ ಏನೇ ಸಂಭ್ರಮದ ಕಾರ್ಯಕ್ರಮದ ವಸಂತ ಮಂಟಪದ ಎದುರು ಕುರಚನ ಜಾನಾದಿಗಡಿ ಕುರಚನ ಪಂಚಬುಲ್ಪುರ ಅರ್ಲವನ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಆರಂಭ ಕೊಡುವುದು. ದೇವಣ್ಣ ನೀನಾ ಶೆಟ್ಟಿ ಆದಕ್ಕೂ ಅದನ್ನ ಸಂದೇಶ ಆದಕ್ಕೂ ಈ ಕ್ಷೇತ್ರದ ಪರಮ ಭಕ್ತರಾದ ಈ ಕುಂಪಲಡೆ ಸಂದೇಶ ಕುಂಪಲದ ಮನ್ನಡೆ ಪುಟ್ಟು ಬಳಕೆ ಈ ಕ್ಷೇತ್ರದ ಬಗ್ಗೆ ಕಿನ್ಯ ಪ್ರಾಯದೆಚ್ಚಲ ಫಲ ವ್ಯಕ್ತಿ ನಿರ್ದಾತ್ರ ಈ ದೇವಸ್ಥಾನದ ಮಹಿಮೆ ಅದಕ್ಕೂ ಅದನ್ನ ದೇವಸ್ಥಾನದ ಪ್ರತಿಯೊಂದು ಚಟುವಟಿಕೆಲ್ಲ ಕಿನ್ಯ ಪ್ರಾಯದ ತಿರಿಯೊಂದು ಬರ್ತಿದ್ದಾರೆ. ಅಂಚಿತಿ ಸಂದೇಶ ಶ್ರೀಮತಿ ನೀನಾ ಶೆಟ್ಟಿನ ತನ್ನ ಧರ್ಮಪತ್ನಿಯಾದ ಸ್ವೀಕಾರ ಮಂತ್ರಿಯದ್ದು ಒಕ್ಕಲ ಈ ಕ್ಷೇತ್ರದ ಬಗ್ಗೆ ಆ ಧರ್ಮಪತ್ನಿಲ್ಲ ಒಂಜಿ ಈ ಕ್ಷೇತ್ರದ ಬಗ್ಗೆ ಒಂಜಿ ನಂಬೋಲಿಗೆ ಅದಕ್ಕೂ ಭಕ್ತಿ ಭಾವ ಅದು ಮಾತೆಲ್ಲ ದಿಂಜವನ್ನು ರಚನೆ ಕೆಲಸ ಕಾರ್ಯ ಮತ್ತೊಂದು ಬರ್ತೇನೆ. ನಿಶ್ಚಿತಿ ಕರಿನ ಮಸ್ತು ವರ್ಷ ಲಿಂಜಲ ದೀಪೋತ್ಸವದ ಒಂಜಿ ಬೋಲ್ಪುರ ರಚನ ಯೋಗ ಭಾಗ್ಯ ದುರ್ಗಾ ಪರಮೇಶ್ವರ ದೇವಿಗೆ ಅಕ್ಲೆ ಕೊಡ್ತೇವೆ. ನಮ್ಮ ಏತೋ ಜಂಟ ಕಾಸುತ್ತದೆ ಏತೋ ಜಂಟ ಕಾಸಿತ್ತು ಮನಸ್ಸು ಪೂಜೆಗೆ ಆಡ ಮುಕ್ಕಳರಾಡಿ ಜನ ಕಾಸಿದ್ದಕ್ಕೆ ಈ ಕ್ಷೇತ್ರ ಬಿಟ್ಟು ಮನಸ್ಸಿದ್ದದು ಭಕ್ತಿ ಇದ್ದದ್ದು ನಮ್ಮೊಟ್ಟಿಗೆ ಯಾಪಲ್ ಒಪ್ಕೊಂಡಾದ್ರು ನೀನಾ ಶೆಟ್ಟಿ ಆದಕ್ಕೂ ಆದ್ರೆ ಕಡೆ ಬಂಡೇವೆ ಎನ್ನ ಹುದ್ದೆ ಬಂಡ್ರೆ ಬಲ್ಲಿ ಅಂತ ಯಾರು ಬಂದ್ಕೊಡಜನ ಆರು ಯಾರು ಬಂದ್ರೆ ಮೆಸ್ಕಾಂ ಇಲಾಖೆ ಒಪ್ಕೊಂಡು ಅನ್ನ ಹೋಗಿ ಸಿಗ್ನೇಚರ್ ಹೋಗ್ಲ ಪನ್ನೀರ ಹೋಗಿ ನೀನಾ ಶೆಟ್ಟಿ ಮೆಸ್ಕಾಂ ಇಲಾಖೆ ನಮಗೆ ದೀಪೋತ್ಸವ ಬಂಡ ಮೆಸ್ಕಾಂ ಇಲಾಖೆ ದಕ್ಕಲು
ಕೃತಕ ಬಲ್ಪು ಬರ್ಪುಡಿ ದೀಪೋತ್ಸವ ಪಂಡ ಪ್ರಾಕೃತಿಕ ಬಲ್ಪು ದೀಪ ಬತ್ತವ ನಮ್ಮ ತುಂಬುದ ಪಿರಾಕದ ಚಿತಿ ಪ್ರಕೃತಿ ಒಕ್ಕ ನಮ್ಮ ಸಂಸ್ಕೃತಿ ರೆಡ್ಡೆಲ್ಲ ಐತೊಟ್ಟಿಗೂ ನಮ್ಮ ಮಾತೆಲ್ಲ ಸೇರಿಸೋದು ಈ ದೀಪೋತ್ಸವದ ಕಾರ್ಯಕ್ರಮ ಅರ್ಥಪೂರ್ಣ ನಡೆಸಿದ ಕಾರ್ಯಕ್ರಮಕ್ಕೆ ನೀನಾ ಶೆಟ್ಟಿ ಒಕ್ಕ ಸಂದೇಶ ದಂಪತಿಗಳು ಸಾಕ್ಷಿ ಕೂತಾರೆ ತಿಂಗಳು ಮಾತೆಲ್ಲ ಸಾಕ್ಷಿ ಕೂತಾರೆ ಆದರೆ ಇಚ್ಚಿತಿ ಪರ್ವಕಾಲಡು ಕಳೆದ ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮದ ಒಟ್ಟಿಗೂ ಈ ದೀಪೋತ್ಸವ ಕಾರ್ಯಕ್ರಮ ನಮ್ಮ ಆಯೋಜನೆ ಮಾಡ್ತಿದ್ದ 2024 ವರ್ಷ ಈ ಕ್ಷೇತ್ರದ ಬಾರಿ ಮಲ್ಲ ವೈಭವದ ಬ್ರಹ್ಮಕಲಶೋತ್ಸವ ಸಂಭ್ರಮ ನಡಪಡಿದಾದ್ರ ಎಲ್ಲ ಜೀವನ ನಡಪಡಿಸಿದ ಒಳ್ಳೆಯ ಕಾರ್ಯಕ್ರಮ ಸಂಕ್ಷಿಪ್ತವಾದ ದೇವಿಗೆ ಅನುಗ್ರಹಪೂರ್ಣ ವಚನ ಕಾರ್ಯಕ್ರಮ ಆಯೋಜನೆ ಮಾಡಿದ ಸಂಕಲ್ಪವಾದ 2024 ವರ್ಷ 10 ದಿನ ಕಾರ್ಯಕ್ರಮ ಬಾರಿ ವೈಭವಪೂರ್ಣವಾದ ಬ್ರಹ್ಮಕಲಶೋತ್ಸವದ ವಿಜೃಂಭಣೆಯ ಕಾರ್ಯಕ್ರಮ ಪುನಚನ ಐಕ್ ಅಡಿಪಾಯದ ಮುರುಡಿ ತಿಂಗೊಳ್ಳಿ ನಮ್ಮ ಮಾತಂತೆಲ್ಲ ತಿಂಜದ ಇಲ್ಲಕ್ಕೆ ಐಕ್ ಪೂರಕವಾದ ದೀಪೋತ್ಸವದ ಪ್ರಾರಂಭದ ಕಾರ್ಯ ಪಡಪಣಚನತೆ ಇದ್ದ ಕಾರ್ಯಕ್ರಮ ನೀನಾ ಶೆಟ್ಟಿ ಬೊಕ್ಕ ಸಂದೇಶ ಕುಂಬಲ ದಂಪತಿಗಳು ಸಂದೇಶ ಶೆಟ್ಟಿ ದಂಪತಿಗಳು ದೀಪ ಹರಲವನ ಮೂಲಕ ದೀಪೋತ್ಸವದ ಸಂಭ್ರಮದ ಕಾರ್ಯಕ್ರಮದ ಆರಂಭಗೊಳ್ಳಬಾರದು ನೀನಾಯ್ದ ಮೊತ್ತದಲ್ಲ ಭವನಿ ಶಂಕರ್ ಶಾಂತಿ ಮೇರ್ನ ಅನುಗ್ರಹಪೂರ್ಣವಾದ ದೇವರನ್ನ ಅನುಗ್ರಹಪೂರ್ಣವಾದ ಸಂದೇಶದ ಪರವಾದ ಯಪಲ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾರೆ ಅಂಚನೆ ಯಶಸ್ವಿ ಸಂದೇಶದ ಹಿಂದೆ ಬಿಟ್ಟು ಓರ್ವ ಮಹಿಳೆ ಉಳಿದಾರೆ ನೀನಾ ಶೆಟ್ಟಿ ತನ್ನ ಪಾತ್ರ ಕೊಂಡು ನಮಸ್ಕಾರ ಕಾರ್ತಿಕ ಮಾಸಡು ಒಂದೊಂದು ಪವಿತ್ರ ಮಾಸ ಒಂದು ಇಂಚಿನ ಒಂದು ಮಾಸಡು ಎಂಕ್ಲೆಗೆ ಒಂಜಿ ಅವಕಾಶ ಕೊಗ್ನಂಚಿನ ದೇವಸ್ಥಾನದ ಪ್ರಧಾನ ಅರ್ಚಕರಿಗೂ ಆಡಳಿತ ಸಮಿತಿದ ಪೂರ ಸದಸ್ಯರಿಗೂ ಅಂಚನೆ ಮುಲ್ಪ ಸೇರ್ದಿನಂಚಿನ ಪೂರ ಭಕ್ತಾಭಿಮಾನಿಗಳಿಗೆ ದೇವೇರು ಎಡ್ಡನ್ ಪಡ್ಬಂದು ಪೂರರಿಲ್ಲ ದಾದ ಮನಸ್ಸು ದಾದ ಹೆಚ್ಚೆತ್ತಿನೆಲ್ಲ ಪೂರವೆನ ಅವೆನ ಫುಲ್ಫಿಲ್ ಮಂತದ್ದು ಅಕ್ಲಿಗೆ ದೇವೇರು ಎಡ್ಡನ್ ಪಡ್ಬಂದು ಏನೊಂದು ಎಂಗ್ಲಿಗೆ ರಜನಕ್ಲ ಇಂಚಿನ ಅವಕಾಶ ಪ್ರತಿ ವರ್ಷ ದೇವರು ಇಂಚಿನ ಒದಾಗಿ ಪರೋಡ್ ಬಂದು ದುರ್ಗಾ ಪರಮೇಶ್ವರಡ ನಟ್ಟೊಂದು ನನ್ನವರ ಪೂರರಿಗೆ ಎಡ್ಡನ್ ಪಡ್ಬಂದಕ್ಕೆ ಸರಿ ವರ್ಷ ಕೂಡ ಎರಡು ಬಾತ್ಯರ್ಲಕ್ಕೆ ದೇವೇರ್ನ ಅನುಗ್ರಹ ಉಪ್ಪಡ ಪರವಚನ ಒಂಜಿ ಮನಸ್ಸಾರದ ಒಂಜಿ ಸಂದೇಶ ಭಾಗಡ ಕುರಿಯರು ಶ್ರೀಮತಿ ನೀನಾ ಶೆಟ್ಟಿ ಸೊಲ್ಮೇಲು ಈ ಸಂದರ್ಭಗಳು ನಮ್ಮ ಭವನಿ ಶಂಕರ್ ಶಾಸ್ತ್ರಿದಾರ ಎರಡು ಬಾತ್ಯರ್ಲಿನ ತಪ್ಪ ಬಣ್ಣ ನೆಲೆಟ್ಟು ಕಾರ್ತಿಕ ಮಾಸ ದೀಪೋತ್ಸವ ವೈದಿಕ ಪರಂಪರೆ ಹಿಡಿದಾದ ಧಾರ್ಮಿಕ ಪರಂಪರೆ ಹಿಡಿದಾದ ಅಥವಾ ಸಾಂಸ್ಕೃತಿಕ ಪರಂಪರೆ ಹಿಡಿದಾದ ಪರಂಪರಚಿನ ಒಂಜಿ ನಮ್ಮ ಮಾತೆಗೆಲ್ಲ ಸಂದೇಹ ಈಗ ಮಾತ ನಿವಾರಣೆ ವೈದಿಕ ಪರಂಪರೆಯನ್ನು ಪರಿಜ್ಞಾನ ತಿರಿಯೋಣ ಅರತದ ಪರತರಚನ ಒಂಜಿ ವ್ಯಕ್ತಿ ನಮ್ಮ ಭವನಿ ಶಂಕರ್ ಶಾಂತಿ ಕಿನ್ಯ ಪ್ರಾಯಡೆ ವೈದಿಕ ಸಂಪ್ರದಾಯಗ ನಮ್ಮ ಅವಜಿ ಕ್ರಿಯೆಯನ್ನು ಮತ್ತೊಂದು ಬರ್ತಾರೆ ವಿನಿಲ್ ಕಾರಣ ನಟ ಪಾತ್ರ ಕೇಳ್ತೆ ದೀಪೋತ್ಸವವನ್ನು ಪವಿತ್ರವಾದ ದಿನ ಕಾರ್ತಿಕ ಮಾಸದ ಒಂಜಿ ತಿಂಗಳ ಆಚರಣೆ ಪ್ರತಿ ಒಂಜಿ ದೇವಸ್ಥಾನದ ತುಳುನಾಡು ದೀಪೋತ್ಸವ ಕಾರ್ಯಕ್ರಮ ದೀಪೋತ್ಸವಾದ ದಿಂಡೋತ್ಸವಾದ ದೇವೇರನ್ನ ಪಲ್ಲಕ್ಕಿ ಬಲಿಯಾದ ದೇವರ ಉಳೆಗೋಪುರ ಪುಣ್ಯದ ಶುಭ ಸಂದರ್ಭ ಈ ಸಂದರ್ಭದ ಮಾತ ಊರಲ್ಲಿ ಬರ್ತದೆ ಆ ದೇವರೆದುರು ದೀಪವನ್ನು ಬೆಳಗದೆ ತನ್ನ ಮನಸ್ಸಿನ ಇಚ್ಛಾರ್ಥ ಮಾತ ಆ ದೇವರ ರೂಪದಿಂದ ಪರಿಪೂರ್ಣವಾದ ಅನುಕೂಲಗಳ ಈ ಪುಣ್ಯ ದಿವಸ ಭಕ್ತರ ಮಾದ ಬೈದರೆ ಆ ಭಕ್ತರ ಮಾದ ಬದಲು ದೀಪನ ಹರಲಾರು ಆ ದೇವರನ್ನ ಭವ್ಯವಾಯಿನ ಪೂಜಾ ಪ್ರಸ್ತನ ದೂದು
ಆ ಪರಮಾತ್ಮನ ಪವಿತ್ರವಾಯಿನಂಚಿನ ಸನ್ನಿಧಾನ ನಮ್ಮ ಇದರ ಮಾತ ಅದಾದ ಮಾತ ಮನಸ ಆ ಸಮೀಕ್ಷೆ ದೀಪನ ಅವು ಮಾತ ಇಷ್ಟಾರ್ಥವಾದ ಉದ್ದೇಶ ಆ ಉದ್ದೇಶ ಪ್ರಕಾರವಾದ ಕಾರ್ತಿಕ ಮಾಸದ ಕೊನೆಯ ದಿವಸ ಅಮಾವಾಸ್ಯೆ ಪರಮೇಶ್ವರಿಗೆ ಇಷ್ಟವಾಯಿನಂಚಿನ ದಿವಸ ಈ ಗೌರವಲ್ಲಿ ಲಗ್ನ ಮುಹೂರ್ತದಲ್ಲಿ ಪರಮಾತ್ಮ ಆರಾಧನೆ ಮತ್ತು ನಮ್ಮ ಮಾತ ಶಿವನ ಪಾರ್ವತಿ ಪರಮೇಶ್ವರನ ಸನ್ನಿಧಾನದಲ್ಲಿ ಪರಮಾತ್ಮನ ಪಾದಗಳು ನಮ್ಮ ಸನ್ನಿಯಾದಿ ಪರಮಾತ್ಮ ಅನುಗ್ರಹ ಮಾತೆಲ್ಲ ಪಡೆಯೊಡು ಬಂದು ಮಾತ್ರೆಗಳ ಆ ಪರಮಾತ್ಮನ ಪೂರ್ಣ ಅನುಗ್ರಹ ಕಡೆ ಬಂದು ಈ ಮೂಲಕವಾದ ನಮ್ಮ ಊರಿಗೆ ಮಾತ ಸಂದೇಶ ಕೊಡುವುದು. ಓಂ ನಮಃ ಶಿವಾಯ. ಕಾರ್ತಿಕ ಮಾಸದ ದೀಪೋತ್ಸವದ ಮೂಲಕ ನಮನ ಇಲ್ಲಗತ್ತು ನಮನ ಊರಿಗೂ ಒಂದು ಎಟ್ಟೆಪದ ಸಂದೇಶ ಪುಟ್ಟ ಬರುವ ಆಶಯದ ಹೊರಟು ಯೋಜನೆ ದುರ್ಗಾ ಪರಮೇಶ್ವರ ಕ್ಷೇತ್ರದ ಬಂದಿರುವ ದೀಪೋತ್ಸವದ ಕಾರ್ಯಕ್ರಮ ಅನ್ನದಾನಾದಿ ಸೇವಾ ನಡಬೆರಡು ಅನ್ನದಾನದ ಸೇವಾಕರ್ತೆ ನಮ್ಮ ಅನ್ನದಾನ ಪವಿತ್ರ ಪ್ರತಿಯೊಂದು ಹಿಂದೂ ಸಂಪ್ರದಾಯದ ಪ್ರಕಾರ ದೇವಸ್ಥಾನ ಅನ್ನದಾನ ಪವಿತ್ರ ದಯಪಂಡ ಒಂದು ಮನುಷ್ಯಗೆ ಮಸ್ತ್ ಆಸೆ ಆಕಾಂಕ್ಷೆ ಇತ್ತಿನ ಮನುಷ್ಯ ಜೀವನಕ್ಕೆ ನಮ್ಮ ಬಂಗಾರ ಕೊಂಡಲ್ಲಿ ಯಾವ ಬರ್ತವೆ ಕಾಸುಗೋರ್ನಲ್ಲಿ ಯಾವ ಬರ್ತವೆ ಅನ್ನ ವನಸ್ಸು ಬಂಜಿದಿಂದಿನಾಗ ಏಕ ಉಣ್ಣುಪ್ಪು ಯಾವ ಬರ್ತವೆ ಅಂಚ ಅನ್ನದಾನ ಶ್ರೇಷ್ಠ ಕಾರ್ಯ ಅದು ನಮ್ಮ ಹಿರಿಯಗಳು ಬರ್ತಾರೆ ಅಂಚಿತಿ ಅನ್ನದಾನದ ಸೇವಾನ ಯೋಜಿ ದೇವಸ್ಥಾನ ನಡಪಾನಂಚಿನ ಪುಣ್ಯ ಮಣ್ಣು ನಮ್ಮ ಅಂಚಿನ ಇಂಥ ಅನ್ನದಾನದ ಸೇವಾ ಕರ್ತೆಲ್ಲ ಯೋಜಿ ದಂಪತಿಗಳಿಗೆ ದಿನ ಶೆಟ್ಟಿ ಬೊಕ್ಕ ಸಂದೇಶ ಇಲ್ಲ ಒಂದು ತಾಟಿದ ಅಭಿನಂದನೆ ಬರಡು ಪಡೆದು ಇಲ್ಲ ಮಾತಿನೆಲ್ಲ ಪರವಾದ ನಿರ್ಣಯ ಮತ್ತಲ್ಲ ಯೋಜಿ ದಂಪತಿಗಳಿಗೆ ನನ್ನದು ಕೊರ್ಪು ನಚ್ಚನ ನನ್ನದು ಅಗ್ಲಿಗೆ ಸಂಪತ್ತು ಬರ್ಪು ನಚ್ಚನ ಭಾಗ್ಯನ ದೇವರ ಕರುಣೆ ಸಾಡು ಪಡೆದ ಆಶಯದ ಹೊರಟು ಈ ಸಂದರ್ಭದ ಮಾತ್ರ ಇಲ್ಲ ಶುಭ ಹಾರೈಕೆ ಮತ್ತೊಂದು ಈ ಕಾರ್ಯಕ್ರಮದ ಶುಭ ಆರಂಭ ಶುಭ ಎಂಟು ಗುರುಪೂಜ ಶುಭ ನನ್ನ ದೀಪ ಹೊತ್ತ ನಿಖಲ ಮಾತೆಲ್ಲ ಕೈಯಾರೆ ನಿಖಲ ಮಾತೆಲ್ಲ ಮನಸ್ಸಾರೆ ನಿಖಲಿಕ್ಲು ಹೊತ್ತವನಚ್ಚಿನ ದೀಪಕ್ಕೆ ನಿಖಲಿಕ್ಕಿನ ಸಂಕಲ್ಪದ ಪ್ರಕಾರ ದೀಪ ಹೊತ್ತಾರೆ ಮನಸಾರೆ ದುರ್ಗಾ ಪರಮೇಶ್ವರ ದೇವರಿಗೆ ಅನುಗ್ರಹ ಪಡಬಾರ್ದು ಪಾತ್ರೆಯನ್ನು ಪಡೆದು ಈ ಕಾರ್ಯಕ್ರಮದ ದೀಪ ಹಬ್ಬದ ಕಾರ್ಯಕ್ರಮದ ಶುಭ ಮುಗಿತಲ್ಲ ದೀವದಿಲ್ಲ ಮುಲ್ಬರ್ದ ಈ ದೀಪದ ಪ್ರತಿಯೊಂದು ದೀಪವನ್ನು ಕೊಟ್ಟವನ ಕೆಲಸ ಮಾಡ್ತಾರೆ ಮುಂಜಿ ಮಲ್ಲಿಗೆ ದೇವರನ್ನ ಮುಡಿ ಸೇರೋದ್ರಿಂದ ಒಂಜಿ ನೂಲು ಕಾರಣ ಆಗಿದೆ ಐತೊಟ್ಟಿಗೆ ಏತೋ ಮಲ್ಲಿಗೆ ಐತೊಟ್ಟಿಗೆ ನೂಲು ದಾರ ಹೋಗ್ಬಿಟ್ಟು ಯೂಜ್ ದೀಪಡು ಏತೋ ದೀಪನ ಅರ್ಲವನ ಕೆಲಸ ನಿಮಗೆ ಮಾತೆಲ್ಲ ಮಲ್ಪಲೆ ಪಡೆದು ದೀಪೋತ್ಸವದ ಕಾರ್ಯಕ್ರಮಕ್ಕೆ ನಿಮಗೆ ಮಾತೆಲ್ಲ ಶುಭ ಆರಂಭ ಮಾಡುವ ವಿನಂತಿ ಸಮಯ.
Thank you.
ಗೋವಿಂದರಿ ಗೋವಿಂದ ಪರಮೇಶ್ವರನಿಗೆ ಗೋವಿಂದರಿ ಗೋವಿಂದ ಪರಮೇಶ್ವರನಿಗೆ ಗೋವಿಂದರಿ ಗೋವಿಂದ ದೇವಪಾತಂ ಪಾತಂ ಪ್ರಾತಂ ಮುಖೇನ ಪುಷ್ಪಾಕ್ಷತಂ ಸಮರ್ಪಯಾಮಿ ದೀಪೋತ್ಸವದ ಈ ಕಾರ್ಯಕ್ರಮ ನಮಗೆ ನಿರ್ಬಂಧಿಸಿ ಭಕ್ತರಿಗೆ ಮಾತ್ರೆಗಳ ಅನ್ನ ಪ್ರಸಾದದ ವ್ಯವಸ್ಥೆ ಮತ್ತು ರಚನಾ ನೀನಾ ಸಂದೇಶ್ ಶೆಟ್ಟಿ ದಂಪತಿಗಳು ಈ ಪ್ರಸಾದನ ಸ್ವೀಕಾರ ಮಾಡಿಕೊಂಡು ವಿನಂತಿ ಮಾಡ್ಕೊ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರಾದ ಸತೀಶ್ ಕುಂಬಲ್ರ ಪ್ರಸಿದ್ಧಿ ರಚನೆ ನಮ್ಮ ಬ್ರಹ್ಮಕುಲ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಚನಾ ಶ್ರೀ ಮೋಹನ್ ಶೆಟ್ಟಿ ರಚನೆ ಉಳ್ಳಾಲ ನಗರ ಸದಸ್ಯ ಮಾಜಿ ಕೌನ್ಸಿಲರ್ ದಯಾನಂದ ಕೊಟ್ಟು ಪಕ್ಕ ಸೇವಾ ಸಮಿತಿ ಮತ್ತು ಆಡಳಿತ ಸಮಿತಿ ಮಾತ ಸದಸ್ಯರ ಉಪಸ್ಥಿತಿ ಇದ್ದಾರೆ ನಮ್ಮ ಈ ಕ್ಷೇತ್ರಕ್ಕೆ ಕೂಡ ನಮಗೆ ಮಾತ್ರೆಗಳ ಏಪಲ ಸಹಕಾರ ಕೊರಪತ್ತು ರಚನ ಬೆರ್ಬದ ನೀನಾ ಶೆಟ್ಟಿ ಬಗ್ಗೆ ಸಂದೇಶ ದಂಪತಿಗಳ ಸುಪುತ್ರಿ ರಚನ ಸನಿಹಾ ಶೆಟ್ಟಿ ಯೋಜಿ ವಸಂತ ಮಂಟಪದ ಎದುರು ಆತ್ಮೀಯವಾದ ಸಂದೇಶ ದಂಪತಿಗಳ ಸುಪುತ್ರಿ ಎಂಬನೇ ಕ್ಲಾಸಲ್ಲಿ ಕರ್ತೊಂದು ರಚನ ಪುಣ್ಯ ಮಗಲ ತೆರೆಸಾ ಸೈಂಟ್ ತೆರೆಸಾ ಶಾಲೆಯ ಎಂಬನೇ ಕ್ಲಾಸಲ್ಲಿ ಕರ್ತೊಂದು ಪುನಾಲೆ ರಾಜ್ಯ ಮಟ್ಟ ರಚನ ರಿಲೇ ಸ್ಪರ್ಧೆ ಬಲಿಪುಲ ಸ್ಪರ್ಧೆ 400 ಮೀಟರ್ ಸುಲ್ಕ 15 ಮೀಟರ್ ಬಂದ ಇದು ಬಗ್ಗೆ 400 ಮೀಟರ್ ರಿಲೇ ಸ್ಪರ್ಧೆ ಖಾಲಿ 1 ನಿಮಿಷದ ಅಂತರಡು ಚಿನ್ನದ ಪದಕದ ವಂಚಿತವಾದ ಒಳ್ಳಿದ ಪದಕದ ಬಡಿ ನಚ್ಚಿನ ಬೆರ್ಬೆದ ಮಗಳು ನಮ್ಮ ಈ ಸಂದರ್ಭದಲ್ಲಿ ಸನ್ಮಾನ ಮಾಡ್ತಾರೆ ನಮ್ಮ ಮಾತೆಲ್ಲ ಈ ಸಂದರ್ಭದ ಸನಿಹಾ ಶೆಟ್ಟಿಗೆ ಅದರಲ್ಲಿ 2023 ದೆಹಲಿ ರಚನ ರಾಷ್ಟ್ರ ಮಟ್ಟದ ಓಟದ ಸ್ಪರ್ಧೆ ಅಥ್ಲೆಟಿಕ್ಸ್ ಸ್ಪರ್ಧೆಗೆ ಆಯ್ಕೆಯಾದ ನಚ್ಚಿನ ಶ್ರೀಯುತ ಕುಮಾರಿ ಸನಿಹಾ ಶೆಟ್ಟಿ 400 ಮೀಟರ್ ಓಟದ ಓಟ ಕರ್ನಾಟಕ ರಾಜ್ಯದ ಪ್ರತಿನಿಧಿಸಿದ ಬೆಳ್ಳಿದ ಪದಕ ನಚ್ಚಿನ ಅಚಿತ್ತಿ ಪ್ರತಿಭೆಗೆ ಈ ಕ್ಷೇತ್ರದ ವತಿಯಿಂದ ಮಾನದಿಗೆ ರಚನ ಕಾರ್ಯಕ್ರಮ CAISI ರಚನಾ ಸಂಸ್ಥೆ ನಡಪ ರಿಲೇ ಸ್ಪರ್ಧೆ ಬಹಳ ಪ್ರಬಲವಾದ ಸ್ಪರ್ಧೆ ನೋಡುವ ಮೂಲಕ ತನ್ನ ಚಾತುರ್ಗುಣ ಮಿಲ್ಕುನ ಮೂಲಕ ಅಲಾತ್ ವಜಾದ ಈ ಜಿ ಸಮಾಜಕ್ಕೆ ರಿಲೇ ಅಥ್ಲೆಟಿಕ್ಸ್ ಸ್ಪರ್ಧೆ ಮಿನ್ಕಡ್ ಭಾರತ ದೇಶ ಕರ್ನಾಟಕ ರಾಜ್ಯಕ್ಕೆ ವಜಿ
ಮಿಲ್ಕುನ ಪ್ರತಿಭೆ ಅದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪುಗಾರ್ಥ ಪಡ ಸರಿಹಾ ಶೆಟ್ಟಿ ಪಂಪುನಂಚಿನ ಆಶಯ ದುರ್ಗಾ ಪರಮೇಶ್ವರ ಕ್ಷೇತ್ರದ ವತಿಯಿಂದ ಗೊರೊಂದು ಆಲ್ಮಂತನ ಅಂಚಿನ ದುಂಬು ಈ ಸ್ಪರ್ಧೆ ಕ್ರೀಡಾ ಸ್ಪರ್ಧೆ ಪಂಪುನಂಚಿನ ಮಾತಾ ಕಾರ್ಯಗಳ ದೇವರ ಅನುಗ್ರಹ ಉಟ್ಪಾಡು ಭವಿಷ್ಯದ ಎಡ್ಡೆ ಕ್ರೀಡಾಪಟುವಾದ ಈ ನಮ್ಮ ಕುಂಪಾದ ಊರುಗಳ ಎಡ್ಡೆ ಉದರ್ ಕೊನಾಡು ಪಂಪುನಂಚಿನ ಆಶಯ ಕ್ಷೇತ್ರ ವ್ಯಕ್ತಪಡಿಸೋದು ರಿಲೇ ಸ್ಪರ್ಧೆ ಅಥ್ಲೆಟಿಕ್ಸ್ ಸ್ಪರ್ಧೆ ಪಂಪುನಂಚಿನ ಸರಿಹಾ ಶೆಟ್ಟಿಗೆ ನಮ್ಮ ದುರ್ಗಾ ಪರಮೇಶ್ವರ ಕ್ಷೇತ್ರದ ವತಿಯಲ್ಲಿ ದೀಪೋತ್ಸವದ ಪೂರ್ವದ ಸಂದರ್ಭ ದೀಪ ಇಂಚ ಅರಳೋಣ ಅಂಚನೆ ಅಲ್ಲದ ಬದುಕು ಎಡ್ಡೆಗಳು ಕ್ರೀಡಾ ಲೋಕದ ಬೆಳಕಾಡು ಪಡ್ಕೊಳ್ಳೋದ ಆಶಯ ಸಂದರ್ಭ ನಮ್ಮೊಂದು ಸತೀಶ್ ಕುಂಬಲ ಮೇಲೆ ಅಭಿನಂದನೆ ಮಾಡ್ಕೊಂಡು ಬರ್ತೀವಿ ಅಂತ ಕ್ಷೇತ್ರದ ಭವಾನಿ ಶಂಕರ್ ಶಾಂತಿ ಬೇರ್ನ ಒಂಜಿ ಆಶೀರ್ವಾದದ ಮಿತ್ತು ಕ್ಷೇತ್ರದ ದೇವರ ಆಶೀರ್ವಾದದ ಮಿತ್ತು ಸನಿಹಾ ಶೆಟ್ಟಿಗೆ ಒಂಜಿ ಅಥ್ಲೆಟಿಕ್ ಗೌರವದ ಮಾನಾದಿಗೆ ಮಾತುಗಳ ಸೇರಿಗೆ ಮಾಡ್ತದಲ್ಲ. ಆಯೋಜನೆ ಮಾಡ್ತಾರೆ ಊರೊಳಗರ ರಶೀದ್ ನಮ್ಮ ನೋಟಿಸ್ ಕೊಡ್ತಾ ಇದ್ದಾರೆ ರಂಗವಲ್ಲಿ ಸ್ಪರ್ಧೆ ಅಂತ ಬಂತ ಅನ್ನ ಜನಕ್ಕೆ ಜನಲ ತಿಳುವಳಿ ಕಡಿಮೆ ರಂಗವಲ್ಲಿ ಸ್ಪರ್ಧೆ ಬಂದ ಪೂತಾಲಂಕಾರ ಐತೆ ಬಣ್ಣದ ಪುಡಿತ ಅಲಂಕಾರ ಚಳವಳಿಕೆ ರಂಗವಲ್ಲಿ ಅಂತ ಬಂತು ಜನತೆ ಈ ಚಾಕ್ಲೇಟ್ ಕೊಡ್ತಾ ಇರಲ್ಲ ಒಂಜಿ ಆಸಕ್ತಿನ ಪಾಲ್ಗೊಳ್ಳುವುದಕ್ಕೆ ಮಾತ್ರ ಇಲ್ಲ ಅವಳಲ್ಲಿ ಸಿನಿಮೆ ಸಂಬಂಧ ಒಂಜಿ ರಂಗವಲ್ಲಿ ಅಕೇರಿಗೆ ರಿಸಲ್ಟ್ ಆಗ್ತದೆ ಅಕೇರಿಗೆ ಒಂಜಿ ಪೂತ ವಾಸ್ತವಿಕವಾದ ಒಂದು ಪೂತ ರಂಗವೆಲ್ಲ ಮಲ್ತದೆ ನಾಳೆ ಐದು ಗಣನೆಗೆ ದಯಮಾಡಿ ಐದು ನಮ್ಮ ಫಲಿತಾಂಶ ಘೋಷಣೆ ದಯಮಾಡಿ ನಮ್ಮ ಸಾರಿ ಸುಮಾರು ನೋಟಿಸ್ ಆಜೆಗಟ್ಟೆಗೆ ರಂಗವಲ್ಲಿ ಸ್ಪರ್ಧೆ ಅನ್ಪಾಡ ಪಾದ 7:30 ಮುಟ್ಟಲ ಈಗ ಕಾತದ ನಂತರ ಆ ಸಂದರ್ಭ ರಂಗವಲ್ಲಿ ಸ್ಪರ್ಧೆ ಜಾಸ್ತಿ ರಂಗವಲ್ಲಿ ಸ್ಪರ್ಧೆ ಜಾಸ್ತಿ ಆಗಿ ದೀಪದಿ ಇದೆ ಅಲಂಕಾರ ಕೊಡ್ತದಂತ ಐನ ಪರಿಗಣನೆಗೆ ದೆತೊನಂದೆ ಖಾಲಿ ಉಡುಪೈನಂಚಿನ ಅಲಂಕಾರದ ಮಿತ್ತಿಗಳು ಫಲಿತಾಂಶದ ಘೋಷಣೆ ಸುರುತೈನನ್ನು ರೇಷ್ಮೆ ರಂಗವಲ್ಲಿ ಸ್ಪರ್ಧೆ ಸುರುತೈನ ರೇಷ್ಮೆ ಬರ್ತದೆ ಈಗಲೂ ಹೆಜ್ಜೆ ಇನಾಮನ್ನು ಸ್ವೀಕಾರ ಮಾಡಿಕೊಂಡು ವಿನಂತಿ.
కానీ मनी दीपोत्सव पूजा प्रश्न परिपूर्णवाद भारत परमेश्वर स्वीकार सद्भक्ति महामृत्युंजय नीलकंठ हरशंभो शिवशंभो शिवशंकर पार्वती परमेश्वर देव परिपूर्ण पूजा प्रार्थना समर्पयामि। गानि नमस्कार।